ಕೆಲವು ಜನ ನನ್ನ ಸ್ನೇಹಿತರಿದ್ದರು, ಅವರೆಲ್ಲ ಸ್ವಲ್ಪ ಗಿಡ ಕೊಟ್ಟುಬಿಟ್ಟು ನೀವು ತಗೊಂಡೋಗಿ ನೆಟ್ಟು ನೋಡಿ ಬರ್ತದೆ ನಿಮ್ಮಲ್ಲಿ ಕೂಡ ಕಾಫಿ ಅಂತಲೇ ಹೇಳಿದ್ರು. ಅಡಿಕೆ ಮಧ್ಯೆ ನೆಟ್ಟರೆ ಏನು ಸಮಸ್ಯೆ ಆಗೋದಿಲ್ಲ? ನನಗೆ ನನ್ನ ಅಭಿಪ್ರಾಯ ಪ್ರಕಾರದಲ್ಲಿ ನಾನು ಇಷ್ಟವರೆಗೆ ಏನು ಸಮಸ್ಯೆ ಆಗಲಿಲ್ಲ. ಇದು ಕಾಫಿ ಗಿಡಗಳು ಅದು ಈ ರೋಬಸ್ಟ ಗಿಡಗಳು ಸರ್ಫೇಸ್ ರೂಟೆಡ್ ಗಿಡಗಳು. ಈ ಸರ್ಫೇಸ್ ರೂಟೆಡ್ ಗಿಡಗಳಿಗೆ ಸ್ವಲ್ಪ ಇದಾದ ಕೂಡಲೇ ಅದಕ್ಕೆ ನೀರು ಜಾಸ್ತಿ ಆದ ಕೂಡಲೇ ಅದಕ್ಕೆ ಅದು ಸ್ವಲ್ಪ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ ಮತ್ತು ಕೆಲವು ಟೈಮಲ್ಲಿ ಗಿಡಗಳು ಕೆಂಪಾಗಿ ಸಾಯುವ ಚಾನ್ಸಸ್ ಇರ್ತದೆ. ಈ ಒಂದು ವರ್ಷದ ಗ್ರೋತು ನಮ್ಮಲ್ಲಿ ಬಂದಷ್ಟು ಕೊಡಗಲ್ಲಿ ಕೂಡ ನಾನು ನೋಡಲಿಲ್ಲ. ಕಾಫಿಗೆ ಪಶು ಪಕ್ಷಿಗಳು ಕಾಡು ಪ್ರಾಣಿಗಳದ್ದೇನು ಹಾವಳಿ ಇಲ್ಲ. ಸುದ್ದಿ ಅರ್ಪಿಸುವ ವಾರಕ ಕೃಷಿ ಲೋಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಅನ್ನಡ್ಕ, ಕುಂತೂರು, ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಸುಳ್ಯ, ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ, ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ, ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಕಲ್ಲಾರೆ ಪುತ್ತೂರು, ಸಾಲ್ಮರ ಆಯುರ್ವೇದ ಪಂಚಳ ಪುತ್ತೂರು, ನಿಸರ್ಗ ಗಾರ್ಡನ್ ನರ್ಸರಿ ಈಶ್ವರ ಮಂಗಲ ಮತ್ತು ಪುತ್ತೂರು, ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿ ಪುತ್ತೂರು. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮಾರ ಉಪ್ಪಿನಂಗಡಿ ಪುತ್ತೂರು. ಬಡಾವಣೆಯ ಮುಖ್ಯದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು. ಧನ್ಯವಾದಗಳು. ಆತ್ಮೀಯ ಸುದ್ದಿ ವೀಕ್ಷಕರಿಗೆ ನಮಸ್ತೆ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಹಲವು ಎಪಿಸೋಡ್ಗಳಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿಯ ವಿವಿಧ ಕೃಷಿಕರ ಮನೆಗಳಿಗೆ ತೆರಳಿ ಮಾದರಿ ಕೃಷಿಕರ ಅನೇಕ ಅವರ ಕೃಷಿ ಬೆಳೆಗಳನ್ನು ಮತ್ತು ಆರ್ಥಿಕ ದೃಷ್ಟಿಯಿಂದ, ಆದಾಯದ ದೃಷ್ಟಿಯಿಂದ ಅದನ್ನು ಯಾವ ರೀತಿ ಅವರು ಬೆಳೆಸ್ತಾರೆ ಎನ್ನುವ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೇವೆ. ನಾವು ಇವತ್ತು ಇರುವಂಥದ್ದು ಸುಳ್ಯ ತಾಲೂಕಿನ ಕೊಲ್ಲಮಗ್ಗ ಗ್ರಾಮದಲ್ಲಿ ಭವಾನಿಶಂಕರ ಪಿಂಡಿ ಮನೆ ಅವರ ಮನೆಯಲ್ಲಿದ್ದೇವೆ. ಕಳೆದ 1.5 ದಶಕದ ಹಿಂದಿನಿಂದಲೇ ಅವರು ಕಾಫಿ ಬೆಳೆಯನ್ನು ಬೆಳೀತಾ ಇದ್ದರು. ಈಗ ಇತ್ತೀಚಿನ ದಿನಗಳಲ್ಲಿ ಈ ಅಡಿಕೆಗೆ ಒಂದು ರೀತಿಯಲ್ಲಿ ಪರ್ಯಾಯ ಅಂತ ಹೇಳಬಹುದಾದ ರೀತಿಯಲ್ಲಿ ಅನೇಕ ಕಡೆ ಕಾಫಿ ಬೆಳೆಯನ್ನು ಬೆಳೀತಾರೆ. ಆದರೆ 15 ವರ್ಷಗಳ ಹಿಂದೆ ಇವರು ಕಾಫಿ ಬೆಳೆಯನ್ನು ಬೆಳೀತಾ ಇದ್ದರು. ಅದರ ಜೊತೆಗೆ ಅಡಿಕೆ, ಕಾಳುಮೆಣಸು, ತೆಂಗು, ರಬ್ಬರ್ ಎಲ್ಲವನ್ನು ಕೂಡ ಬೆಳೀತಾ ಇದ್ದಾರೆ. ಈ ಕೃಷಿಕರ ಕೃಷಿ ತೋಟ ಯಾವ ರೀತಿ ಇದೆ, ಅವರಿಂದ ಯಾವ ರೀತಿಯ ಮಾಹಿತಿ ಕೃಷಿಕರಿಗೆ ದೊರಕ್ತದೆ ಎನ್ನುವ ಮಾಹಿತಿಯನ್ನು ಪಡೆಯೋಣ ಬನ್ನಿ. ಕೆಲವು ಜನ ನನ್ನ ಸ್ನೇಹಿತರಿದ್ದರು, ಅವರೆಲ್ಲ ಸ್ವಲ್ಪ ಗಿಡ ಕೊಟ್ಟುಬಿಟ್ಟು ನೀವು ತಗೊಂಡೋಗಿ ನೆಟ್ಟು ನೋಡಿ ಬರ್ತದೆ ನಿಮ್ಮಲ್ಲಿ ಕೂಡ ಕಾಫಿ ಅಂತಲೇ ಹೇಳಿದ್ರು. ಅಡಿಕೆ ಮಧ್ಯೆ ನೆಟ್ಟರೆ ಏನು ಸಮಸ್ಯೆ ಆಗೋದಿಲ್ಲ? ನನಗೆ ನನ್ನ ಅಭಿಪ್ರಾಯ ಪ್ರಕಾರದಲ್ಲಿ ನಾನು ಇಷ್ಟವರೆಗೆ ಏನು ಸಮಸ್ಯೆ ಆಗಲಿಲ್ಲ. ಇದು ಕಾಫಿ ಗಿಡಗಳು ಅದು ಈ ರೋಬಸ್ಟ ಗಿಡಗಳು ಸರ್ಫೇಸ್ ರೂಟೆಡ್ ಗಿಡಗಳು. ಈ ಸರ್ಫೇಸ್ ರೂಟೆಡ್ ಗಿಡಗಳಿಗೆ ಸ್ವಲ್ಪ ಇದಾದ ಕೂಡಲೇ ಅದಕ್ಕೆ ನೀರು ಜಾಸ್ತಿ ಆದ ಕೂಡಲೇ ಅದಕ್ಕೆ ಅದು ಸ್ವಲ್ಪ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ ಮತ್ತು ಕೆಲವು ಟೈಮಲ್ಲಿ ಗಿಡಗಳು ಕೆಂಪಾಗಿ ಸಾಯುವ ಚಾನ್ಸಸ್ ಇರ್ತದೆ. ಈ ಒಂದು ವರ್ಷದ ಗ್ರೋತು ನಮ್ಮಲ್ಲಿ ಬಂದಷ್ಟು ಕೊಡಗಲ್ಲಿ ಕೂಡ ನಾನು ನೋಡಲಿಲ್ಲ. ಕಾಫಿಗೆ ಪಶು ಪಕ್ಷಿಗಳು ಕಾಡು ಪ್ರಾಣಿಗಳದ್ದೇನು ಹಾವಳಿ ಇಲ್ಲ. ನಮ್ಮೊಂದಿಗೆ ಇದ್ದಾರೆ ಕೃಷಿಕರಾಗಿರುವಂತಹ ಭವಾನಿಶಂಕರ ಪಿಂಡಿ ಮನೆ ಅವರು. ಸರ್ ನಮಸ್ತೆ. ನಮಸ್ತೆ. ಬಹುಶಃ ಅನೇಕ ವರ್ಷದಿಂದ ಈ ಊರಿಗೆ ಮರಳಿ ಬಂದು ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ. ಅದಕ್ಕಿಂತ ಮುಂಚೆ ಕಂಪನಿಯಲ್ಲಿ ಬಹುಶಃ ನಾನು ಅಧಿಕಾರಿಯಾಗಿದ್ದೀರಿ. ಏನಾಗಿದೆ? ಟಾಟಾ ಕಾಫಿ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆಗಿದ್ದೆ. 25 ವರ್ಷದಲ್ಲಿ ಸೇವೆ ಸಲ್ಲಿಸಿದ್ದೇನೆ ರಿಟೈರ್ಮೆಂಟಿಗೆ ಮೊದಲು. ಓಕೆ. ಆವಾಗಲೇ ಸ್ವಲ್ಪ ಕೃಷಿ ಮಾಡ್ತಾ ಇದ್ದೆ ಇಲ್ಲಿ ರಿಟೈರ್ಮೆಂಟ್ ಆದ ಮೇಲೆ ಇಲ್ಲೇ ಬಂದು ಸೆಟ್ಲ್ ಆಗಿದ್ದೇನೆ. ಓಕೆ. ಬಹುಶಃ ಆ ಕಾಲದಲ್ಲಿ ತಮಗೆ ಇಲ್ಲಿ ಕಾಫಿ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು? ನೀವು ಅದೇ ಕಂಪನಿಯಲ್ಲಿದ್ದೀರಿ, ಆ ದೃಷ್ಟಿಯಿಂದ? ಅದು ಒಂದು ಅದೇ ಕಂಪನಿಯಲ್ಲಿದ್ದೆ. ಎರಡನೇ ನನಗಲ್ಲಿ ಕೆಲವು ಜನ ನನ್ನ ಸ್ನೇಹಿತರಿದ್ದರು, ಅವರೆಲ್ಲ ಸ್ವಲ್ಪ ಗಿಡ ಕೊಟ್ಟುಬಿಟ್ಟು ನೀವು ತಗೊಂಡೋಗಿ ನೆಟ್ಟು ನೋಡಿ ಬರ್ತದೆ ನಿಮ್ಮಲ್ಲಿ ಕೂಡ ಕಾಫಿ ಅಂತಲೇ ಹೇಳಿದರು. ಅದೇ ಪ್ರಕಾರದಲ್ಲಿ ನಾನು ತಗೊಂಡು ಬಂದು ಕಾಫಿ ನೆಟ್ಟೆ. ಓಕೆ. ವೀಕ್ಷಕರೇ ಗಮನಿಸ್ತಾ ಇದ್ದೀರಿ, ಇದೀಗ ನಾವು ಭವಾನಿಶಂಕರ ಪಿಂಡಿ ಮನೆ ಅವರ ಏನು ತೋಟಕ್ಕೆ ಬಂದಿದ್ದೇವೆ. ಅಂದರೆ ಕಾಫಿ ತೋಟ ಜೊತೆಗೆ ಅಡಿಕೆ ತೋಟ ಇರುವಂಥದ್ದು. ನೀವು ಅಡಿಕೆ ತೋಟದ ಮಧ್ಯೆ ಕಾಫಿ ನೆಟ್ರಾ? ಹೌದು, ಅಡಿಕೆ ತೋಟದ ಮಧ್ಯದಲ್ಲಿ ನೆಟ್ಟಿದ್ದು. ಇದೀಗ ಎಷ್ಟು ವರ್ಷ ಆಯ್ತು ಸರ್? ಈಗ ಒಂದು 15 ವರ್ಷ ಆಗಿರ್ಬೋದು. 15-20 ವರ್ಷ. 15 ವರ್ಷ. 20 ವರ್ಷ. ಇದು ಯಾವ ತಳಿ ಇದು? ಇದು ರೋಬಸ್ಟ. ಸಾಧಾರಣವಾಗಿ ಇಲ್ಲಿ ಎಲ್ಲ ನಡುವಂಥದ್ದು ಅದೇ ಅಂತ? ಹೌದು, ರೋಬಸ್ಟ ಮಾತ್ರ ಬರೋದು. ಹೇಗೆ ಇದಕ್ಕೆ ನೀವು ಎಷ್ಟು ಗಿಡ ನೆಟ್ರಿ ಆರಂಭದಲ್ಲಿ? ಆರಂಭದಲ್ಲಿ ಒಂದು 450 ಗಿಡ ನೆಟ್ಟೆ, 1 ಎಕರೆನಲ್ಲಿ ಅಡಿಕೆ ಮಧ್ಯದಲ್ಲಿ. ಈ ಅಡಿಕೆ ಮಧ್ಯೆ ನೆಟ್ಟರೆ ಏನು ಸಮಸ್ಯೆ ಆಗೋದಿಲ್ವಾ? ನನಗೆ ನನ್ನ ಅಭಿಪ್ರಾಯ ಪ್ರಕಾರದಲ್ಲಿ ನಾನು ಇಷ್ಟವರೆಗೆ ಏನು ಸಮಸ್ಯೆ ಆಗಲಿಲ್ಲ.
ಗೊಬ್ಬರ ಹೇಗೆ? ಗೊಬ್ಬರ 2 ಸರ್ತಿ ಕೊಡಬೇಕಾಗ್ತದೆ. ಹ್ಞೂ. ಒಂದು ಜೂನಲ್ಲಿ ಕೊಡಬೇಕು, ಹಾಂ. ಮತ್ತೊಂದು ಸರ್ತಿ ಸೆಪ್ಟೆಂಬರ್. ಈ ಗಿಡಗಳನ್ನು ಎಲ್ಲಿ ತಂದ್ರಿ ನೀವು? ಗಿಡಗಳು ಅಲ್ಲಿ ಪಾಲಿಬೆಟ್ಟದಿಂದ ತಂದದ್ದು. ನೀವು ಇರುವ ಕಂಪನಿಯಿಂದಲೇ? ಇದು ಕಂಪನಿ ತಂದ ಗಿಡಗಳಲ್ಲ, ನನ್ನ ಸ್ನೇಹಿತರು ಕೊಟ್ಟ ಗಿಡಗಳು. ಓಕೆ. ಈ ವರ್ಷದ ಗಿಡಗಳೆಲ್ಲ ಕಂಪನಿ ತಂದದ್ದು. ಇದಲ್ಲದೆ ಆನಂತರ ಬೇರೆ ನೆಟ್ಟ? ಅನಂತರ ಕಳೆದ ವರ್ಷದಿಂದ ನೆಡಲಿಕ್ಕೆ ಶುರು ಮಾಡಿದ್ದೇನೆ. ನಾನು ರಬ್ಬರ್ ಸ್ವಲ್ಪ ಕಡಿಬೇಕಾಗಿತ್ತು. ಆ ರಬ್ಬರ್ ಕಡಿದಲ್ಲಿ ರಬ್ಬರ್ ಜೊತೆ ಹಾಕುವಾಗ ಕೆಲವು ಕಡೆ ನಾನು ರಬ್ಬರ್ ಹಾಕಿದ್ದೇನೆ, ರೀಪ್ಲಾಂಟ್ ಮಾಡಿದ್ದೇನೆ. ಕೆಲವು ಕಡೆ ಅಡಿಕೆ ಗಿಡ ನೆಟ್ಟಿದ್ದೇನೆ. ಅಡಿಕೆ ಗಿಡ ನೆಟ್ಟಿದಲ್ಲಿ ಕಾಫಿ ಕಳೆದ ವರ್ಷ ಹಾಕಿದ್ದೇನೆ, ಅದು ಚೆನ್ನಾಗಿ ಬರ್ತಾ ಉಂಟು. ರಬ್ಬರಿಗೆ ಹಾಕಿದಾಗ ಅದಕ್ಕೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ನೀರು ಹಾಕೋದು ಸ್ವಲ್ಪ ಕಷ್ಟ ಆಯಿತು. ಅದರಿಂದಾಗಿ ಬಿಟ್ಟು ಅದರಲ್ಲಿ ಕೆಲವು ಗಿಡಗಳು ಸತ್ತೋಗಿದ್ದು. ಅದನ್ನೆಲ್ಲ ಈ ವರ್ಷ ಪುನಃ ನೆಟ್ಟಿದ್ದೇನೆ. ಅದಕ್ಕೊಂದು ನೀರಿನ ವ್ಯವಸ್ಥೆ ಈ ವರ್ಷ ಮಾಡಬೇಕು ಇದ್ದೇನೆ. ಸಾಧಾರಣವಾಗಿ ನಮ್ಮ ಈ ಸುಳ್ಯ ತಾಲೂಕಿನ ಭೌಗೋಳಿಕತೆ ಮತ್ತು ಹವಾಮಾನ ಎಲ್ಲವೂ ಕೂಡ ಈ ಕಾಫಿ ಬೆಳೆಗೆ ಸೂಕ್ತ ಆಗಿದೆಯಾ ಸರ್? ರೊಬಸ್ಟ ಬೆಳೆಗೆ ತುಂಬ ಸೂಕ್ತ ಉಂಟು. ನಾನು ಕಾಫಿಯನ್ನು ಸೋಮವಾರಪೇಟೆಯಲ್ಲಿ ಮಾರಾಟ ಮಾಡಿದ್ದೇನೆ, ಮಡಿಕೇರಿಯಲ್ಲಿ ಮಾರಾಟ ಮಾಡಿದ್ದೇನೆ. ಆ ಕಾಫಿ ತಗೊಂಡು ಹೇಳಿ ನಮ್ಮ ಕ್ವಾಲಿಟಿ ಬಗ್ಗೆ ಇಲ್ಲಿ ಕಾಫಿ ಚೆನ್ನಾಗಿಯೇ ಉಂಟು, ಏನು ತೊಂದರೆ ಇಲ್ಲ ಅಂತ. ರೋಗಗಳ ಹಾವಳಿ ಏನಾದರೂ? ರೋಗ ಏನಿಲ್ಲ. ಇಲ್ಲಿ ಸಾಧಾರಣ ಕೆಲಸದವರೆಲ್ಲ ಇಲ್ಲಿನವರೇ ಅದಕ್ಕೆ ಸಾಕಾಗ್ತದೆ ಅಲ್ಲ ಬೇರೆ ಗೊತ್ತಿರುವಂಥ? ಇಲ್ಲ, ನನ್ನ ಕೆಲಸದವರೇ ಸಾಕಾಗ್ತದೆ. ಅಂದರೆ ಜಾಸ್ತಿ ಏನು ನಾನಂತ ಬಿಗ್ ಕಾಫಿ ಪ್ರೊಡಕ್ಷನ್ ಏನು ಆಗ್ತಾ ಇಲ್ಲ. ಅದರಿಂದ ಬಿಟ್ಟು ನಮ್ಮ ಕೆಲಸದವರೆಲ್ಲ ಮಾಡ್ತಾರೆ. ತಾವೆಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ರಿ? ಮಾರ್ಕೆಟು ಫಸ್ಟಿಗೆ ನಮ್ಮ ಕಂಪನಿಯಲ್ಲಿ ಕ್ಯೂರಿಂಗ್ ವರ್ಕ್ಸ್ ಇತ್ತು ಕುಶಾಲನಗರದಲ್ಲಿ, ಅಲ್ಲಿ ಕೊಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಸೋಮವಾರಪೇಟೆ ಕೊಟ್ಟಿದ್ದೇನೆ, ಮತ್ತು ಮಡಿಕೇರಿ ಹತ್ರ ಕೊಟ್ಟಿದ್ದೇನೆ. ಕಾಫಿ ಪರ್ಚೇಸ್ ಮಾಡೋರಿದ್ದಾರೆ. ಬಹುಶಃ ತಾವು ಬರುವಾಗ ಮಾತಾಡ್ತಾ ಹೇಳ್ತಾ ಇದ್ರಿ ಏನು ಯಾವ ರೀತಿ ಸಮತಟ್ಟಾದ ಭೂಮಿಯಲ್ಲಿ ಅಷ್ಟು ಸೂಕ್ತ ಅಲ್ಲ ಅಂತಲ್ವಾ? ನನ್ನ ಪ್ರಕಾರದಲ್ಲಿ ಸಮತಟ್ಟಾದ ಭೂಮಿಯಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ನಿಲ್ಲುವ ಚಾನ್ಸಸ್ ಜಾಸ್ತಿ. ಇದು ಕಾಫಿ ಗಿಡಗಳು ಅದು ಈ ರೊಬಸ್ಟ ಗಿಡಗಳು ಸರ್ಫೇಸ್ ರೂಟೆಡ್ ಗಿಡಗಳು. ಈ ಸರ್ಫೇಸ್ ರೂಟೆಡ್ ಗಿಡಗಳಿಗೆ ಸ್ವಲ್ಪ ಇದಾದ ಕೂಡಲೇ ಅದಕ್ಕೆ ನೀರು ಜಾಸ್ತಿ ಆದ ಕೂಡಲೇ ಅದಕ್ಕೆ ಅದು ಸ್ವಲ್ಪ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ. ಮತ್ತು ಕೆಲವು ಟೈಮಲ್ಲಿ ಗಿಡಗಳು ಕೆಂಪಾಗಿ ಸಾಯುವ ಚಾನ್ಸಸ್ ಇರ್ತದೆ. ಈ ಗಿಡಗಳನ್ನು ನೆಡುವ ಕ್ರಮ ಹೇಗೆ ಸರ್? ಕ್ರಮ 1.5 ಫೀಟ್ ಗುಂಡಿಯಾಗಿ ಸ್ವಲ್ಪ ಕಾಂಪೋಸ್ಟ್ ಹಾಕಿಬಿಟ್ಟು, ಸಾಧಾರಣ ರಬ್ಬರ್ ನೆಟ್ ಹಾಗೇನೆ ಸ್ವಲ್ಪ ಕಂಪ್ಲೀಟ್ ಗುಂಡಿ ಮುಚ್ಚಿರುವ ಸ್ವಲ್ಪ ಗುಂಡಿ ಇದ್ದರೆ ಅದಕ್ಕೆ ಗೊಬ್ಬರ ಆಗಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಮತ್ತು ಆಮೇಲೆ ಕ್ರಮೇಣ ಅದೆಲ್ಲ ಗುಂಡಿಯೆಲ್ಲ ಮುಚ್ಚಿ ಹೋಗ್ತದೆ. ಈ ಕಪಾತ ಮಾಡುವಂಥ ಕ್ರಮ ಇದರ ಕಾಫಿಗೂ ಇದೆಯಾ? ಕಪಾತ್ ಮಾಡಬೇಕು. ಅದೊಂದು ಸ್ವಲ್ಪ ಹೈಟ್ ಬರುವಾಗ, ಒಂದು 3 ಫೀಟ್ ಹೈಟ್ ಬರುವಾಗ ಅದನ್ನು ಫಸ್ಟಿಗೆ ಅದರ ತುದಿ ತೆಗಿಬೇಕು. ತುದಿ ತೆಗೆದುಬಿಟ್ಟು ಅದು ಕಾಫಿ ಇದು ಬುಷ್ ಆಗಿ ಬರಬೇಕು. ಮತ್ತು ಅದನ್ನು ಅದಕ್ಕೆ ಕೆಲವು ಸರುತ ಹೋದ ಚಿಗುರುಗಳು ಇರ್ತವೆ, ಅದನ್ನೆಲ್ಲ ತೆಗಿಬೇಕು. ತೆಗೆದುಬಿಟ್ಟು ಅದನ್ನು ಬುಷ್ ಟೈಪ್ ಮಾಡಬೇಕು. ಸಾಧಾರಣವಾಗಿ ಹೊಸ ಕೃಷಿಕರು ಇತ್ತೀಚಿನ ವರ್ಷಗಳಲ್ಲಿ ಸುಳ್ಯ ತಾಲೂಕಿನಲ್ಲೂ ಕೂಡ ಈ ಒಂದು ಬೆಳೆಯನ್ನು ಬೆಳೆಯುವ ಉತ್ಸುಕತೆಯನ್ನು ಹೊಂದಿದ್ದಾರೆ. ಅವರಿಗೆ ಒಂದಷ್ಟು ಮಾಹಿತಿಯನ್ನು ನೀಡುವುದಾದರೆ ಯಾವ ಎಚ್ಚರಿಕೆಯನ್ನು ಅವರು ವಹಿಸಬೇಕು ಅಂತ? ಎಚ್ಚರಿಕೆ ಅದೇ, ಎಲ್ಲ ತೋಟಗಳಲ್ಲಿ ಆಗ್ತದೆ ಅಂತೇಳಿ ನಾನು ಹೇಳುವುದಿಲ್ಲ. ಸ್ವಲ್ಪ ಮಣ್ಣು ಸ್ವಲ್ಪ ಕಲ್ಲು ಕಡಿಮೆ ಇದ್ದ ಮಣ್ಣಾಗಿರಬೇಕು ಮತ್ತು ಸ್ವಲ್ಪ ಸ್ಲೋಪ್ ಇರಬೇಕು. ಯಾಕಂದರೆ ನಾನು ಇಲ್ಲಿ ನಿಮಗೆ ತೋರಿಸುವುದು, ನಾನು ಸ್ಲೋಪಲ್ಲಿ ನಾನು ನೆಟ್ಟದ್ದು ಗಿಡಗಳು ಚೆನ್ನಾಗಿ ಬರ್ತಾ ಇದ್ದಾವೆ. ಮತ್ತು ಅದನ್ನು ಸಾಕಿಕೊಂಡಾಗೆ ಗೊಬ್ಬರ 2 ಸರ್ತಿ ಕೊಡಬೇಕು. ಅದರ ಚಿಗುರನ್ನು ತೆಗಿಬೇಕು, ತುದಿಯನ್ನು ಕಟ್ ಮಾಡಿ ಬುಷ್ ಟೈಪ್ ಮಾಡಬೇಕು. ಹಾಗೆ ಮಾಡಿದರೆ ಕಾಫಿ ಬರ್ತದೆ. ಕಾಫಿ ಬೆಳೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ ಇದೆ. ವಿರಾಮದ ಬಳಿಕ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮೋಷನ್ ಮಾಡುವಾಗ ಒಂದು ಗೆಡ್ಡೆ ಥರ ಹೊರಗೆ ಬರುತ್ತೆ, ಕೆಲವರಿಗೆ ಖಾಲಿ ತುರಿಕೆ ಇರುತ್ತೆ, ಕೆಲವರಿಗೆ ಅಲ್ಲಿ ನೀರಿನ ಅಂಶ ಬರುತ್ತೆ, ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ, ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ ಪೈಲ್ಸ್, ಫಿಸ್ತುಲಾ ಮತ್ತು ಬಗಂತರ್ ಅಂತ ಹೇಳಿ ಈ 3 ಪ್ರಾಬ್ಲಮ್ ಇದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಪೇಷಂಟ್ ಇಲ್ಲಿಗೆ ಬರಲಿ, ಅವರಿಗೆ ನಾವು ಹೇಳುದು ಇಷ್ಟೇ, 1 ಡೋಸ್ ಔಷಧಿ ಕುಡಿದು ನೀವು ಇಲ್ಲಿಂದ ಹೋಗ್ಬೋದು. ನೀವು ಇನ್ನು 1 ದಿವಸ ಬಿಟ್ಟು ಬಂದು ಔಷಧಿ ತಗೊಂಡು ಹೋಗಿ ಅಂತ ಹೇಳಿ. ಹಸಿರಿನ ಹೂವನದ ನಿರ್ಮಾಣ, ಹಸಿರಿನ ಹಾಸುಹುಲ್ಲು, ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ವೈವಿಧ್ಯಮಯ ತೋಟಗಾರಿಕಾ ಗಿಡಗಳು, ವರ್ಣರಂಜಿತ ಬಣ್ಣ ಬಣ್ಣದ ಹೂವಿನ ಗಿಡಗಳು, ಗಾರ್ಡನ್ ಸೆಟ್ಟಿಂಗ್, ವಾಟರ್ ಫಾಲ್ಸ್, ಇಂಟರ್ಲಾಕ್ ಸೆಟ್ಟಿಂಗ್, ಮನೆಯ ಸೊಬಗನ್ನ ಹೆಚ್ಚಿಸುವ ಇಂಡೋರ್ ಪ್ಲಾಂಟ್ಗಳು. ಎಂದು ಸಂಪರ್ಕಿಸಿ ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರಮಂಗಲ ಮತ್ತು ಪುತ್ತೂರು. ಕಾಂಟ್ಯಾಕ್ಟ್ 9688188721 9448930721. ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ 2020ರಲ್ಲಿ ಪ್ರಾರಂಭವಾದ ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು
ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ಯೋಜನೆಯ ಭಾಗವಾಗಿದೆ. ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ ತೆಂಗು ಉದ್ಯಮದ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಹೆಚ್ಚಿಸಿ ತೆಂಗು ರೈತರನ್ನು ಸಬಲೀಕರಣಗೊಳಿಸಲು ಶ್ರಮಿಸುತ್ತಿರುವ ರೈತ ಸಂಸ್ಥೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ. ಗ್ರಾಮೀಣ ಭಾಗದ ರೈತರಿಂದ ತೆಂಗಿನಕಾಯಿಗಳನ್ನು ನೇರವಾಗಿ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿಸುವುದಲ್ಲದೆ ಗರಿಯಿಂದ ಬೇರಿನವರೆಗೂ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನಗಳ ಪೇಟೆಂಟ್ ಅನ್ನು ಹೊಂದಿದೆ. ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಉತ್ಕೃಷ್ಟ ಗುಣಮಟ್ಟ ದೀರ್ಘ ಬಾಳಿಕೆಯ HDPE ಇಂದ ತಯಾರಿಸಿದ ರಿಪೇರಿ ಮಾಡಬಹುದಾದ ನೀರಿನ ಟ್ಯಾಂಕ್ಗಳು, ಟಬ್ಗಳು, ಬಾಲ್ದಿಗಳು, ಫೋರ್ಕ್, ಕೈಪುಳು, ಸೆಗಣಿ ಎತ್ತುವ ಸೆಟ್ಗಳು, ಜಂಬೋ ಬುಟ್ಟಿ, ಗೊಬ್ಬರದ ಬುಟ್ಟಿ ಸೇರಿದಂತೆ ಇನ್ನಿತರ ಬುಟ್ಟಿಗಳು ಬೇಡಿಕೆಯ ಸೈಜ್ಗಳಲ್ಲಿ ತಯಾರಿಕೆ, ಮಾರಾಟ ಮತ್ತು ಸೇವೆ. ಸೆಲ್ ಪಾಲಿಶ್ ಶೀಟ್ಗಳು ಮತ್ತು ಬ್ಲಾಕ್ ಹೋಸ್ ಪೈಪ್ಗಳು ಇಲ್ಲಿ ಲಭ್ಯ. ಎಂದೇ ಸಂಪರ್ಕಿಸಿ ಎಲ್ಟಿಮಾರ್ ಟ್ರೇಡರ್ಸ್ ಅಂಡ್ ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಇದು ಕೃಷಿಕರ ಹೈನುಗಾರರ ನೆಚ್ಚಿನ ತಾಣ. ಕೃಷಿ, ಗೃಹ, ಕೈಗಾರಿಕೆ ಮತ್ತು ನೀರಾವರಿ ಬಳಕೆಗೆ ದೃಢ ಮತ್ತು ಬಲಿಷ್ಠ PVC ಪೈಪ್ಗಳು. PVC ಪೈಪ್ಗಳ ಸರಣಿಯಲ್ಲಿ ಅಂದು ಇಂದು ವಿಜಯ ಸಾಮ್ರಾಟ್. ಸಾಮ್ರಾಟ್ PVC ಪೈಪ್ಗಳು ಆನಿಡ್ಕ, ಕುಂತೂರು, ಪೆರಾವೆ ಪೋಸ್ಟ್, ಕಡಪ ತಾಲೂಕು. ಮೊಬೈಲ್ ನಂಬರ್ 7022162182, 9845906467. ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್ ಎಲ್ಲ ಕೃಷಿ ಉಪಕರಣಗಳ ಹಾಗೂ ಸ್ಯಾನಿಟರಿ ಮತ್ತು ಗೃಹೋಪಯೋಗಿ ಉಪಕರಣಗಳ ಸುಳ್ಯದ ಏಕೈಕ ಮಳಿಗೆ. ರಾಮಚಂದ್ರ ಪಿ ಮಾಲಕರು ಮತ್ತು ಸಿಬ್ಬಂದಿ ವರ್ಗ, ಆಗ್ರೋ ಹೌಸ್, ರಥಬೀದಿ, ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ, ಸುಳ್ಯ. ಸಂಪರ್ಕ ಸಂಖ್ಯೆ 08257230319, 9741538499, 9483923429. ಇಕೋ ಫ್ರೆಶ್ ಎಂಟರ್ಪ್ರೈಸಸ್ ಬೆಳ್ತಂಗಡಿ. ಬ್ರಾಂಡೆಡ್ ಅಗ್ರಿಕಲ್ಚರಲ್ equipments, power tools, generators, home, hotel and bakery machineries sales and services. Government subsidy available. Visit today. Eco Fresh Enterprises, Ideal Industrial Complex near Raghavendra Nursing Home, Main Road, Beltangade. Contact 70262 ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮರ ಉಪ್ಪಿನಂಗಡಿ ಪುತ್ತೂರು. ಬಡಾವಣೆಯ ಮುಖ್ಯ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್, ಪುತ್ತೂರು. ಧನ್ಯವಾದಗಳು. ವಿರಾಮದ ಬಳಿಕ ಮತ್ತೆ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸರ್, ಇದೆಲ್ಲ ಹೊಸ ಗಿಡಗಳ ಇದು ಈಗ 2 ತಿಂಗಳಾಯ್ತು ನಟ್ಟು. ಇದು ಕೂಡ ಅದೇ ತಳಿಯ? ಹೌದು, ರೋಬಸ್ಟಾ C/R. ಇಲ್ಲಿಗೆ ಅದೇ ಆಗುವಂಥದ್ದು ಅಂತಲ್ಲ? ಇದು 2 ವರ್ಷ ಆಯ್ತಾ? ಇಲ್ಲ, ಕಳೆದ ವರ್ಷ ನೆಟ್ಟಿರೋದು. ಈ 1 ವರ್ಷದ ಗ್ರೋತ್ ನಮ್ಮಲ್ಲಿ ಬಂದಷ್ಟು ಅಲ್ಲಿ ಕೂಡ ಕೊಡಗಲ್ಲಿ ಕೂಡ ನಾನು ನೋಡಲಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಉಷ್ಣಾಂಶ ಜಾಸ್ತಿ ಉಂಟು ನೋಡಿ, ನೀರು ಕೊಟ್ಟರೆ ಚೆನ್ನಾಗಿ ಬರ್ತದೆ, ಗ್ರೋತ್ ಚೆನ್ನಾಗಿರ್ತದೆ. ಇಷ್ಟವರೆಗೆ ಯಾರು ಈ ಪ್ರಯೋಗವನ್ನು ಮಾಡಿರಲಿಲ್ಲ, ಹಾಗಾಗಿ ಜನಗಳಿಗೆ ಮಾಹಿತಿ ಇಲ್ಲ ಅಂತಲ್ಲ ಕೃಷಿಕರಿಗೆ? ಜನಗಳಿಗೆ ಮಾಹಿತಿ ಅಂದರೆ ಅಡಿಕೆಗೆ ಸಿಗುವಷ್ಟು ದುಡ್ಡು ಕಾಫಿಯಲ್ಲಿ ಸಿಗಲಿಕ್ಕಿಲ್ಲ. ಹೌದು. ಅಂದಾಗ್ಬಿಟ್ಟು ಇದರ ಬಗ್ಗೆ ಅಂಥ ಒಂದು ಇಂಟ್ರೆಸ್ಟ್ ತೋರಿಸೋದು ಕೂಡ ಸ್ವಲ್ಪ ಕಡಿಮೆ ಜನ. ಈ ಸವಾಲು ಬರುವಂಥ ಸಂದರ್ಭದಲ್ಲಿ ಅನಿವಾರ್ಯ. ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಸರ್? ನೀರಾವರಿ ಇದಕ್ಕೆ ಸ್ಪ್ರಿಂಕ್ಲಿಂಗ್ ಇರಿಗೇಷನ್ ಉಂಟು. ಆದರೆ ಕಾಫಿಗೆ ನೀವು ಈಗ ಈ ಚಿಕ್ಕ ಗಿಡಗಳಿಗೆ ಅಡಿಕೆ ಗಿಡಗಳೊಟ್ಟಿಗೆ ನೀರು ಹಾಕ್ಬೋದು, ಏನು ತೊಂದರೆ ಇಲ್ಲ. ಆದರೆ ಕಾಫಿ ಗಿಡಗಳು ದೊಡ್ಡದಾದ ಮೇಲೆ ಹಿಡಿಯೋ ಟೈಮ್ನಲ್ಲಿ ಅದಕ್ಕೆ ನವಂಬರ್ನಲ್ಲೆಲ್ಲ ನೀರು ಅಗತ್ಯ ಇಲ್ಲ, ನವಂಬರ್ವರೆಗೆ. ಯಾಕಂದರೆ ಅದಲ್ಲಿ ಸ್ಪೈಕ್ ಫಾರ್ಮೇಷನ್ ಆಗಬೇಕು. ಕಂಟಿನ್ಯೂಸ್ ನೀರು ಹಾಕ್ಕೊಂಡಿದ್ರೆ ಸ್ಪೈಕ್ ಫಾರ್ಮೇಷನ್ ಆಗಿದ್ರೆ ಅದು ಹೂ ಬರ್ತಾನೆ ಇರ್ತದೆ. ಕಾಫಿ ದೊಡ್ಡದು ಚಿಕ್ಕದೆಲ್ಲ ಇರ್ತದೆ, ಚಿಕ್ಕ ಕಾಫಿ ಮತ್ತು ದೊಡ್ಡ ಕಾಫಿಯಲ್ಲಿ ಇದಾಗ್ತದೆ. ಅದಕ್ಕೆ ಬೇಕಾಗಿ ನಾನೊಂದು ಈ ವರ್ಷದಿಂದ ಒಂದು ಪ್ಲ್ಯಾನ್ ಮಾಡಿದ್ದೇನೆ. ನನ್ನ ದೊಡ್ಡ ಗಿಡಗಳಿಗೆ ಅಲ್ಲಿಗೂ ಸ್ಪ್ರಿಂಕ್ಲರ್ ಹಾಕಿದ್ದೇನೆ. ಅದಕ್ಕೆ ಜೆಟ್ ಹಾಕಿಬಿಟ್ಟು ಅಡಿಕೆ ಗಿಡಗಳಿಗೆ ಒಂದು 2-3 ಸರ್ತಿ ಅದ್ರ ಬುಡಕ್ಕೆ ಮಾತ್ರ ನೀರು ಹಿಡಿಯೋದು, ಕಾಫಿ ಗಿಡಗಳನ್ನು ಸ್ವಲ್ಪ ಒಣಗಲಿಕ್ಕೆ ಬಿಡೋದು. ಆಮೇಲೆ ಒಂದು ಡಿಸೆಂಬರ್ ಫಸ್ಟ್ ವೀಕ್ ಆಗುವಾಗ
ಎಲ್ಲದ ಕಂಪ್ಲೀಟ್ ಇರಿಗೇಷನ್ ಕೊಡ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್. ಆಗ ಒಂದೇ ಸರ್ತಿ ಬ್ಲಾಸಮ್ ಬರ್ತದೆ. ಆಗ ಕಾಫಿ ಬೆಳೆಯಲ್ಲಿ ಇದು ಚಿಕ್ಕದು ದೊಡ್ಡದೇನು ಇರುವುದಿಲ್ಲ, ಒಂದೇ ಸರ್ತಿ ಹಣ್ಣು ಆಗ್ತದೆ. ಅದು ಮಾಡಿದ್ದೇನೆ, ಅದು ಮಾಡ್ಬೋದು, ಅದು ತೊಂದರೆ ಏನಿಲ್ಲ. ಇದರ ಜೊತೆಗೆ ಬೇರೆ ಏನೆಲ್ಲ ಕೃಷಿ ಮಾಡ್ತಾ ಇದ್ರಿ ತಾವು? ನಂದು ಮೇಯ್ನ್ ಅಡಿಕೆ ಮತ್ತು ರಬ್ಬರ್. ಇದೆ, ರಬ್ಬರಿಗೆ ಸ್ವಲ್ಪ ಕಡಿದು ರೀಪ್ಲಾಂಟ್ ಮಾಡಿದ್ದೇನೆ. ರೀಪ್ಲಾಂಟ್ ಮಾಡುವಲ್ಲಿ ಒಂದೂವರೆ ಎಕರೆಷ್ಟು ನಾನು ಅಡಿಕೆ ಗಿಡ ಹಾಕಿದ್ದೇನೆ, ಅಡಿಕೆ ಕಾಫಿ ಹಾಕಿದ್ದೇನೆ. ಪ್ಲಸ್ ರಬ್ಬರ್ ರೀಪ್ಲಾಂಟ್ ಮಾಡೋ ರಬ್ಬರಿಗೆ ಕೂಡ ಕಾಫಿ ನೆಡ್ತಾ ಇದ್ದೇನೆ. ಅದಕ್ಕೊಂದು ನನ್ನ ಐಡಿಯಾ ಏನಂದರೆ, ಮೇಯ್ನ್ ಪೈಪ್ಲೈನ್ ತಗೊಂಡು ಹೋಗೋದು, ಅಲ್ಲಿಗೆ ಜಂಬೋ ಸ್ಪ್ರಿಂಕ್ಲರ್ ಅಂತೇಳಿ ಸಿಗ್ತದೆ. ಕಾಫಿಗೆ ಯಾವಾಗಲೂ ನೀರು ಬೇಕಾಗಿರೋದಿಲ್ಲ, ಒಳ್ಳೆ ಒಣಗುವಾಗ ಮಾತ್ರ ಸ್ವಲ್ಪ ನೀರು ಬೇಕಾಗ್ತದೆ. ಆವಾಗ ಜಂಬೋ ಸ್ಪ್ರಿಂಕ್ಲರ್ನಲ್ಲಿ ಒಂದು 2-3 ಸರ್ತಿ ವರ್ಷದಲ್ಲಿ ನೀರು ಕೊಟ್ಟರೆ, ಮಳೆ ಬರದಿದ್ದರೆ ಅಷ್ಟು ಸಾಕು. ಏಲಕ್ಕಿ ಬೆಳೀತಾ ಇದ್ರ? ಏಲಕ್ಕಿ ಮಾರ್ಲಿಕ್ಕಿಂದಲ್ಲಿ ಬೆಳೀತಾ ಇಲ್ಲ, ಆದರೆ ನನ್ನ ತೋಟದಲ್ಲಿ ಇದೆ ಏಲಕ್ಕಿ ಉಂಟು. ಆಸಕ್ತಿ. ಪ್ರಾಣಿಗಳ ಅಥವಾ ಕಾಫಿಗೆ ಪಶು ಪಕ್ಷಿಗಳು ಕಾಡು ಪ್ರಾಣಿಗಳದ್ದೇನು ಹಾವಳಿ ಇಲ್ಲ. ಇಲ್ಲ, ಈ ಟೈಪ್ ಬರಬೇಕು ನೋಡಿ ಇದರಲ್ಲಿ. ಮತ್ತೆ ನಿಮಗೆ ಇದರಲ್ಲಿ ಇದು ಸ್ಪೈಕ್ ಫಾರ್ಮ್ ಆಗುದು ಇದರಲ್ಲಿ ಯಾವುದು ಹೀಗೆ ತಿರುಗು ಬರ್ತದಲ್ಲ, ಇದು ಬರುವ ವರ್ಷಕ್ಕೆ. ಇದು ಸ್ವಲ್ಪ ದಿವಸದಲ್ಲಿ ಇದರಲ್ಲಿ ಹೂವಾಗಲಿಕ್ಕೆ ಶುರು ಆಗ್ತದೆ. ಅದರಲ್ಲಿ ಒಂದು ಸರ್ತಿ ಕಾಫಿ ಆದಲ್ಲಿ ಮತ್ತೆ ಹೂ ಆಗುದಿಲ್ಲ, ಅದು ಇದಾಗ್ತಾ ಹೋಗ್ತದೆ. ಆವಾಗ ಇದನ್ನು ಬುಷ್ ಟೈಪ್ ಮಾಡಿದರೆ ಅದರ ಸ್ಟ್ರೈಟ್ ಬಂದು ಇದನ್ನೆಲ್ಲ ತೆಗಿಬೇಕು, ಹಾಗೀಗ ಬರ್ತದೆ. ಇದು ಬರುವ ವರ್ಷಕ್ಕೆ ಇದರಲ್ಲಿ ಹೂ ಬರ್ತದೆ. ಆಗ ಮತ್ತು ಕಾಫಿಯೊಟ್ಟಿಗೆ ಒಂದೊಂದಾಗಿ ಇದು ಜೇನು ಇದಕ್ಕೆ ಭಾಳ ಒಳ್ಳೆಯದಾಗ್ತದೆ. ಜೇನು ಪೆಟ್ಟಿಗೆ ಇಡ್ಬೋದಾ? ಜೇನು ಪೆಟ್ಟಿಗೆ ಇಡ್ಬೋದು. ನನ್ನ ಹತ್ರ ಒಂದು 25 ಜೇನು ಪೆಟ್ಟಿಗೆ ಇದೆ. ಅಂದರೆ ಮಳೆಗಾಲದಲ್ಲಿ ಮಾತ್ರ ಅದನ್ನು ಸ್ವಲ್ಪ ನೋಡಿಕೊಳ್ಬೇಕು. ಕಾಫಿ ಹೂ ಆಗುವಾಗ ಮಾತ್ರ ಆವಾಗ ಬಂದರೆ ನಿಮಗೆ ನೋಡಬೇಕು ಅವ್ರು ಜೇನುನೊಣಗಳು ಹೇಗೆ ಇದರಲ್ಲಿ ಬರ್ತವೆ ಅಂತ. ಯಾವ ತಿಂಗಳು ಸಾಧಾರಣ ಹೂ ಆಗುವಂಥದ್ದೆಲ್ಲ? ಹೂ ಆಗೋದು ನೀವು ಯಾವಾಗ ಇರಿಗೇಷನ್ ಕೊಡ್ತೀರೋ, ಇರಿಗೇಷನ್ ಕೊಟ್ಟು ರೋಬಸ್ಟ್ ಆದರೆ 9 ದಿವಸದಲ್ಲಿ ಹೂ ಆಗ್ತದೆ. ಅರಬಿಕ್ ಆದರೆ 11 ದಿವಸ ಬೇಕಾಗ್ತದೆ. ವರ್ಷದಲ್ಲಿ ಒಂದೇ ಕ್ರಾಪ್. ಅದಕ್ಕೆ ಬೇಕಾದ್ರೆ ನಾನು ಇದು ಲಾಸ್ಟ್ ಇಯರ್ ನಾನು ಅದನ್ನೆಲ್ಲ ಮಾಡಲಿಲ್ಲ, ಒಟ್ಟು ನೀರು ಹಾಕಿದ್ದೇನೆ. ಈ ವರ್ಷಕ್ಕೆ ಆಗುವಾಗ ನಾನೊಂದು ಅದೇ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಇದ್ದೇನೆ. ಈ ಕಾಫಿ ಗಿಡಗಳು ಸ್ವಲ್ಪ ಒಣಗಬೇಕು. ಒಣಗುವಾಗ ಅದು ಈ ಒಳ್ಳೆ ಮೆಣಸು ಆದರೂ ನೋಡಿ ಸ್ವಲ್ಪ ಇದಾದ ಮೇಲೆ ಮತ್ತೆ ಒಂದೇ ಸರ್ತಿ ಚಿಗುರು ಬರ್ತದೆ, ಒಳ್ಳೆ ಮೆಣಸು ಹಿಡಿದು ಶುರು ಆಗ್ತದೆ. ಅದು ಕಂಟಿನ್ಯೂಸ್ ನೀರು ಹಾಕೊಂಡಿದ್ರೆ ಅದರಲ್ಲಿ ಈಲ್ಡ್ ಕಡಿಮೆ ಆಗ್ತದೆ. ಸ್ಪೆಷಲಿ ಈ ಹಳದಿ ರೋಗ ಇದ್ದ ಕಡೆಯಲ್ಲೆಲ್ಲ ಈ ರೀತಿ ಲೆವೆಲ್ ಇದ್ದರೆ ಭಾರಿ ಒಳ್ಳೆಯದು, ಅಲ್ಲಿ ಕಾಫಿ ಚೆನ್ನಾಗಿ ಬರ್ತದೆ. ಅದಕ್ಕೆ ಬೇಕಾದ್ರೆ ನಾನು ಅಲ್ಲೆಲ್ಲ ಹಾಕಿದ್ದೇನೆ ನೋಡಿ, ಅದೆಲ್ಲ ರಬ್ಬರ್ ಗಿಡಗಳು ಅಲ್ಲಿ ಕೂಡ ನೆಟ್ಟಿದ್ದೇನೆ ಈ ವರ್ಷ. ಅದಕ್ಕೆ ನನ್ನ ಐಡಿಯಾ ಏನಂದರೆ, ಒಂದು ಮೇಯ್ನ್ ಲೈನ್ ತಗೊಂಡು ಹೋಗುದು. ಇದಕ್ಕೆ ಆದರೆ ಸ್ಪ್ರಿಂಕ್ಲರ್ ಬೇಕಾಗ್ತದೆ ನೋಡಿ, ಅಲ್ಲಿಗೆ ಹಾಗೆ ಬೇಡ, ಅಲ್ಲಿ ಒಂದು ಮೇಯ್ನ್ ಲೈನ್ ತಗೊಂಡೋಗಿ ಅಲ್ಲಿಂದ ಎರಡು ಲೈನ್ ಮಾಡೋದು. ಜಂಬೋ ಸ್ಪ್ರಿಂಕ್ಲರ್ ಸಿಗ್ತದೆ. ಅದಕ್ಕೊಂದು ಯಾವಾಗ ನವಂಬರ್ ಡಿಸೆಂಬರ್ಲಿ ಒಂದು ಸರಿ ನೀರು ಕೊಟ್ಟರೆ, ಮತ್ತು ಫೆಬ್ರವರಿಗೆ ಆಗುವಂಥ ಮತ್ತೊಂದು ಸರಿ ನೀರು ಕೊಟ್ಟರೆ ಸಾಕಾಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಳೆದ 1.5 ದಶಕದಿಂದ ಈ ಭಾಗದಲ್ಲಿ ಕಾಫಿಯನ್ನು ಬೆಳೆದು ಯಶಸ್ಸನ್ನು ಕಂಡುಕೊಂಡಿರುವಂಥ ಈ ಭಾಗದ ಪ್ರಗತಿಪರ ಕೃಷಿಕರಾಗಿರುವಂಥ ಭುವನೇಶ್ವರ ಪಿಂಡಿಮನೆ ಅವರ ಕೃಷಿ ತೋಟದ ಭೇಟಿ ಮತ್ತು ಈ ಒಂದು ಕಾಫಿ ಗಿಡಗಳ ಬಗ್ಗೆ, ಅದರ ಬೆಳೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಕೊಲಮುಗ್ರದ ಅವರ ಕೃಷಿ ತೋಟದಿಂದ ಕ್ಯಾಮ್ರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ಕಾರ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಕೆಮ್ಮರ, ಉಪ್ಪಿನಂಗಡಿ, ಪುತ್ತೂರು. ಬಡಾವಣೆಯ ಮುಖ್ಯದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಯೊಂದಿಗೆ ಎಂಟ್ರೆನ್ಸ್ ಗೇಟ್, ದ್ವಾರಕ ವಾಣಿಜ್ಯ ಕಟ್ಟಡ, ಪಾರ್ಕಿಂಗ್ ವ್ಯವಸ್ಥೆ, ಅಚ್ಚುಕಟ್ಟಾದ ಮನೆಗಳು, ಬೀದಿ ದೀಪಗಳು, ವಾಕಿಂಗ್ ಟ್ರ್ಯಾಕ್ಗಳು, ಆಟದ ಮೈದಾನಗಳು, ಉದ್ಯಾನವನ, ಧ್ಯಾನ ಮಂದಿರ, ರಸ್ತೆಗಳು, ಗೋಶಾಲೆ, ದ್ವಾರಕಾ ರೆಸಿಡೆನ್ಸಿ ಹೀಗೆ ಒಂದೇ ಸೂರಿನಡಿಯಲ್ಲಿ ಸಂಪೂರ್ಣ ಸೌಲಭ್ಯದೊಂದಿಗೆ ಬಡಾವಣೆ ನಿರ್ಮಾಣಗೊಳ್ಳುತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಸಂಪರ್ಕಿಸಿ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್, ಪುತ್ತೂರು. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಅನ್ನಡ್ಕ, ಕುಂತೂರು. ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್, ಭಾರತ್ ಆಗ್ರೋ ಸರ್ವಿಸಸ್ ಅಂಡ್ ಸಪ್ಲೈಸ್, ಸುಳ್ಯ. ಎಕೋ ಫ್ರೆಶ್ ಎಂಟರ್ಪ್ರೈಸಸ್, ಬೆಳ್ತಂಗಡಿ. ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ. ಎಲ್ತಿಮಾರ್ ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಸಾಲ್ಮರ ಆಯುರ್ವೇದ, ಪಂಚಳ, ಪುತ್ತೂರು. ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರ ಮಂಗಲ ಮತ್ತು ಪುತ್ತೂರು. ಆಕರ್ಷಣ್ ಇಂಡಸ್ಟ್ರೀಸ್, ಮುಕ್ರಿಂಪಾಡಿ, ಪುತ್ತೂರು. ಕೃಷಿ, ಗೃಹ, ಕೈಗಾರಿಕೆ ಮತ್ತು ನೀರಾವರಿ ಬಳಕೆಗೆ ದೃಢ ಮತ್ತು ಬಲಿಷ್ಠ ಪಿವಿಸಿ ಪೈಪ್ಗಳು. ಪಿವಿಸಿ ಪೈಪ್ಗಳ ಸರಣಿಯಲ್ಲಿ ಅಂದು ಇಂದು ವಿಜಯ ಸಾಮ್ರಾಟ್. ಸಾಮ್ರಾಟ್ ಪಿವಿಸಿ ಪೈಪ್ಗಳು, ಆನಿಡ್ಕ, ಕುಂತೂರು, ಪೆರಾಬೆ ಪೋಸ್ಟ್, ಕಡಪ ತಾಲೂಕು.
ಮೊಬೈಲ್ ನಂಬರ್ 7022162182 9845906467. ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ 2020ರಲ್ಲಿ ಪ್ರಾರಂಭವಾದ ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ಯೋಜನೆಯ ಭಾಗವಾಗಿದೆ. ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ ಭಾರತ್ ಆಗ್ರೋ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್ ಎಲ್ಲ ಕೃಷಿ ಉಪಕರಣಗಳ ಹಾಗೂ ಸ್ಯಾನಿಟರಿ ಮತ್ತು ಗೃಹೋಪಯೋಗಿ ಉಪಕರಣಗಳ ಸುಳ್ಯದ ಏಕೈಕ ಮಳಿಗೆ. ರಾಮಚಂದ್ರ ಪಿ ಮಾಲಕರು ಮತ್ತು ಸಿಬ್ಬಂದಿ ವರ್ಗ, ಆಗ್ರೋ ಹೌಸ್, ರಥಬೀದಿ, ಶ್ರೀ ಚೆನ್ನಕೇಶವ ದೇವಸ್ಥಾನದ ಬಳಿ, ಸುಳ್ಯ. ಸಂಪರ್ಕ ಸಂಖ್ಯೆ 08257230319, 9741538499, 9483923429. Ecofresh Enterprises ಬೆಳ್ತಂಗಡಿ. ಬ್ರಾಂಡೆಡ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್, ಪವರ್ ಟೂಲ್ಸ್, ಜನರೇಟರ್ಸ್, ಹೋಮ್, ಹೋಟೆಲ್ ಅಂಡ್ ಬೇಕರಿ ಮೆಷಿನರೀಸ್ ಸೇಲ್ಸ್ ಅಂಡ್ ಸರ್ವಿಸಸ್. ಗವರ್ಮೆಂಟ್ ಸಬ್ಸಿಡಿ ಅವೈಲೇಬಲ್. ವಿಸಿಟ್ ಟುಡೇ. Ecofresh Enterprises, Ideal Industrial Complex, near Raghavendra Nursing Home, Main Road, ಬೆಳ್ತಂಗಡಿ. Contact 70262622255. ತೆಂಗು ಉದ್ಯಮದ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಹೆಚ್ಚಿಸಿ ತೆಂಗು ರೈತರನ್ನು ಸಬಲೀಕರಣಗೊಳಿಸಲು ಶ್ರಮಿಸುತ್ತಿರುವ ರೈತ ಸಂಸ್ಥೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ. ಗ್ರಾಮೀಣ ಭಾಗದ ರೈತರಿಂದ ತೆಂಗಿನಕಾಯಿಗಳನ್ನು ನೇರವಾಗಿ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿಸುವುದಲ್ಲದೆ ಗರಿಯಿಂದ ಬೇರಿನವರೆಗೂ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನಗಳ ಪೇಟೆಂಟ್ ಅನ್ನು ಹೊಂದಿದೆ. ಟ್ರೇಡರ್ಸ್ ಮತ್ತು ಇಂಡಸ್ಟ್ರೀಸ್ ಉತ್ಕೃಷ್ಟ ಗುಣಮಟ್ಟ, ದೀರ್ಘ ಬಾಳಿಕೆಯ HDPE ಇಂದ ತಯಾರಿಸಿದ ರಿಪೇರಿ ಮಾಡಬಹುದಾದ ನೀರಿನ ಟ್ಯಾಂಕ್ಗಳು, ಟಬ್ಗಳು, ಬಾಲ್ದಿಗಳು, ಫೋರ್ಕ್, ಕೈಪುಳು, ಸೆಗಣಿ ಎತ್ತುವ ಸೆಟ್ಗಳು, ಜಂಬೋ ಬುಟ್ಟಿ, ಗೊಬ್ಬರದ ಬುಟ್ಟಿ ಸೇರಿದಂತೆ ಇನ್ನಿತರ ಬುಟ್ಟಿಗಳು. ಬೇಡಿಕೆಯ ಸೈಜ್ಗಳಲ್ಲಿ ತಯಾರಿಕೆ, ಮಾರಾಟ ಮತ್ತು ಸೇವೆ. ಸೆಲ್ ಪಾಲಿಶ್ ಶೀಟ್ಗಳು ಮತ್ತು ಬ್ಲಾಕ್ ಹೋಸ್ ಪೈಪ್ಗಳು ಇಲ್ಲಿ ಲಭ್ಯ. ಎಂದೇ ಸಂಪರ್ಕಿಸಿ ಎಲ್ಟಿಮಾರ್ ಟ್ರೇಡರ್ಸ್ ಅಂಡ್ ಇಂಡಸ್ಟ್ರೀಸ್, ಕಲ್ಲಾರೆ, ಪುತ್ತೂರು. ಇದು ಕೃಷಿಕರ, ಹೈನುಗಾರರ ನೆಚ್ಚಿನ ತಾಣ. ಮೋಷನ್ ಮಾಡುವಾಗ ಒಂದು ಗೆಡ್ಡೆ ತರ ಹೊರಗೆ ಬರುತ್ತೆ, ಕೆಲವರಿಗೆ ಖಾಲಿ ತುರಿಕೆ ಇರುತ್ತೆ, ಕೆಲವರಿಗೆ ಅಲ್ಲಿ ನೀರಿನ ಅಂಶ ಬರುತ್ತೆ, ರಕ್ತ ಬೀಳ್ತದೆ ಮೋಷನ್ಗೆ ಹೋದಾಗ, ಕೆಲವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆ ತರ ನೋವಿದ್ರೆ ಪೈಲ್ಸ್, ಪಿಸ್ತುಲ ಮತ್ತು ಬಗಂತರ್ ಅಂತ ಹೇಳಿ ಈ 3 ಪ್ರಾಬ್ಲಮ್ ಇದ್ರೆ ಯಾವುದೇ ಕಂಡೀಷನ್ ಅಲ್ಲಿ ಪೇಷಂಟ್ ಇಲ್ಲಿಗೆ ಬರಲಿ, ಅವರಿಗೆ ನಾವು ಹೇಳುದು ಇಷ್ಟೇ, ಒಂದು ಡೋಸ್ ಔಷಧಿ ಕುಡಿದು ನೀವು ಇಲ್ಲಿಂದ ಹೋಗ್ಬೋದು, ನೀವು ಇನ್ನು 1 ದಿವಸ ಬಿಟ್ಟು ಬಂದು ಔಷಧಿ ತಗೊಂಡು ಹೋಗಿ ಅಂತ ಹೇಳಿ. ಹಸಿರಿನ ಹೂವನದ ನಿರ್ಮಾಣ, ಹಸಿರಿನ ಹಾಸುಹುಲ್ಲು, ಕಡಿಮೆ ಅವಧಿಯಲ್ಲಿ ಫಸಲು ನೀಡುವ ವೈವಿಧ್ಯಮಯ ತೋಟಗಾರಿಕಾ ಗಿಡಗಳು, ವರ್ಣರಂಜಿತ ಬಣ್ಣ ಬಣ್ಣದ ಹೂವಿನ ಗಿಡಗಳು, ಗಾರ್ಡನ್ ಸೆಟ್ಟಿಂಗ್, ವಾಟರ್ ಫಾಲ್ಸ್, ಇಂಟರ್ಲಾಕ್ ಸೆಟ್ಟಿಂಗ್, ಮನೆಯ ಸೊಬಗನ್ನ ಹೆಚ್ಚಿಸುವ ಇಂಡೋರ್ ಪ್ಲಾಂಟ್ಗಳು. ಎಂದು ಸಂಪರ್ಕಿಸಿ ನಿಸರ್ಗ ಗಾರ್ಡನ್ ನರ್ಸರಿ, ಈಶ್ವರಮಂಗಲ ಮತ್ತು ಪುತ್ತೂರು. ಕಾಂಟ್ಯಾಕ್ಟ್ 9611818721, 944893071.